ಸೊ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ನೀವು ತಮ್ಮ ಕನೆಕ್ಟ್ ಆ್ಯಪನ್ನು ಅದು ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನು ಹೆಂಗೆ ವರ್ಕ್ ಮಾಡಿಸೋದು ಅಂತ. ಇಟ್ಸ್ ವೆರಿ ಈಸಿ. ಫಸ್ಟ್ ನೀವು ತಮ್ಮ ಕನೆಕ್ಟ್ ಆ್ಯಪನ್ನು ಓಪನ್ ಮಾಡಿ. ನೋಡಿ, ದ ಡಿವೈಸ್ ಡಸ್ ನಾಟ್ ಸಪೋರ್ಟ್ ಮಿರ್ಕಸ್, ಸೊ ಯು ಕೆನಾಟ್ ಪ್ರೊಜೆಕ್ಟ್ ಟು ಇಟ್ ವೈರ್ಲೆಸ್ಲಿ. ತುಂಬ ಈಸಿ ಕಂಡ್ರೆ. ಫಸ್ಟ್ ನೀವು ತಮ್ಮ ಯಾವುದೇ ವೈಫೈ ಇದೆಯೋ ಅದನ್ನು ಆನ್ ಮಾಡಿ. ವೈಫೈ ಕನೆಕ್ಟ್ ಆಗಬೇಕು. ನೋಡಿ, ವೈಫೈ ಕನೆಕ್ಟ್ ಆಗಿದೆ. ನಾನು ಲಾಸ್ಟ್ ವಿಡಿಯೋ ಮಾಡಿದ್ದಾಗ ನಾನು USB ವೈರಿಂದ ಹೆಂಗೆ ಇಂಟರ್ನೆಟ್ ಕನೆಕ್ಟ್ ಮಾಡೋದು ಅಂತ ಹೇಳಿದ್ದೆ. ಆದರೆ ನೀವು ಹಂಗೆ ಮಾಡಿದ್ರೆ ಅದು ಬರಲ್ಲ. ಇವಾಗ ಕನೆಕ್ಟ್ ಆ್ಯಪ್ ಓಪನ್ ಮಾಡಿ ನೋಡಿ. ನಾನು ನೆಕ್ಸ್ಟ್ ವಿಡಿಯೋ ನೋಡಿ, ಈಸ್ ರೆಡಿ ಫಾರ್ ಯು ಟು ಕನೆಕ್ಟ್ ವೈರ್ಲೆಸ್ಲಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹೆಂಗೆ ಕನೆಕ್ಟ್ ಮಾಡೋದು ಅಂತ. ಇನ್ನೊಂದು ವಿಡಿಯೋ ಮಾಡ್ತೀನಿ ಹೆಂಗೆ ಕನೆಕ್ಟ್ ಆ್ಯಪ್ ಯೂಸ್ ಮಾಡೋದು ಅಂತ. ನಾನು ನನ್ನ ಮೊಬೈಲಲ್ಲಿ ಆನ್ ಮಾಡಿದೆ ಹೆಂಗೆ ಮಾಡೋದು ಅಂತ. ಈಗ ಕನೆಕ್ಟ್ ಮಾಡ್ತಿದ್ದೀನಿ ನೋಡಿ. ರೆಡ್ಮಿ ನೋಟ್ 5 ಈಸ್ ಅಬೌಟ್ ಟು ಪ್ರೊಜೆಕ್ಟ್. ನೋಡಿ, ಬಂದೇ ಬಿಡ್ತು ನೋಡಿ. ನೋಡಿದ್ರ ವೀಕ್ಷಕರೇ, ಇವಾಗ ಸೌಂಡ್ ಮೊಬೈಲಲ್ಲಿ ಬರುತ್ತೆ, ಲ್ಯಾಪ್ಟಾಪಲ್ಲಿ ಬರುತ್ತೆ. ನೋಡೋಣ. ನೋಡಿದ್ರೆ ಲ್ಯಾಪ್ಟಾಪಲ್ಲೇ ವಾಯ್ಸ್ ಸೌಂಡ್ ಬಂದ್ಬಿಟ್ಟು. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಅಂತ ಮಾಡೋದು ಮರಿಲೇಬೇಡಿ. ನಮ್ಮ ಚಾನಲ್ ಹೆಸರು ನೋ ಲೈಸ್, ಯಾಕಂದರೆ ದೇರ್ ಇಸ್ ನೋ ಲೈವ್ ವಿಡಿಯೋಸ್ ಇನ್ ದಿಸ್ ಚಾನಲ್. ಥ್ಯಾಂಕ್ ಯು.